ಒಂದೊಂದು ಎಲ್ಲಿಯ ಪ್ರಯತ್ನ ಎಲ್ಲಿಯ ಪ್ರಯಾಸ ಮಲ್ಲೆಂಕುಲು ಯಾನ್ ಸೂಪರ್ ಸ್ಟಾರ್ ತುಳು ಫಿಲ್ಮ್ ಅಂತಾರೆ. ಫಿಲ್ಮ್ 22 ಸೆಪ್ಟೆಂಬರ್ಗೆ ರಿಲೀಸ್ ಅಂತ ಮಾತಾಡಲಿಲ್ಲ ಗೊತ್ತುಂಟು. ಆಯ್ತ ಬಗ್ಗೆ ಪಾತಾರೆ ಆಯ್ಕೆ ಒಂದು ಪ್ರೆಸ್ ಕಾನ್ ಫಿಲ್ಮದ ಡೈರೆಕ್ಟರ್ ಆರ್ನ ವಿಷಯ ರಾಮನ್ನೇ ಬಂಡೇರಿ ಎಂಕಲ್ನ CID ಡೈರೆಕ್ಟರ್ ಸಂತೋಷ್ ಶೆಟ್ಟಿ ಆರ್ಮನೆ ಸ್ಟೋರಿ ಬರೆರೆ ಪ್ರೋತ್ಸಾಹ ಕೊರ್ನಿ ಎಂಕಲ್ನ ಹರೀಶ್ ಇಟ್ರ ಮೂಲು ಹರೀಶ್ ಅನ್ನೇ ಸುಮಾರು ಸಮಯ నుంచి ಪನೊಂದುಲ್ಲೇರೊಂದು ತುಳು ಫಿಲ್ಮ್ ಅನ್ಕೊಂಡು ಹಿಂದಿನ ಮಸ್ತ್ ಕೆಲಸ ಮಾಡ್ದ. ಸೀರಿಯಲ್ ಸುಪ್ಪಾಡು ಫಿಲ್ಮ್ ಸುಪ್ಪಾಡು ಸಾಧಾರಣ 25 ವರ್ಷ ಮುಟ್ಟ ಆಡಿದ್ದೆ ಕೆಲಸ ಮಾಡ್ತದೆ ಹಿಂದಿ ಫಿಲ್ಮ್ ಇಂಡಸ್ಟ್ರಿಗೆ. ಅಂಚನೆ ರೆಗ್ಯುಲರ್ ಕೆಲಸ ಮಾಡ್ತೋದಿತ್ತ. ಬಾಂಬೆಡ್ಲೆ ಕೆಲವು ಎಂಕೆಲ್ಲ ಸಂಬಂಧಗಳು ನಮ್ಮ ಓಲ್ಲ ಫಂಕ್ಷನ್ ಹೋದ ಪ್ರತಿ ಊರಲ್ಲಿ ಹಿಂದಿನ ಮಲ್ಪಾರ ತುಳುಡು ತುಳುಡು ಮಲ್ಪೆ ಕನ್ನಡ ಮಲ್ಪಲೆ ಎಂಕಲ್ ಇರೋದಿಲ್ಲ ಕನ್ನಡ ಬರ್ಪುಜಿ ಎಂಕಲ್ ಬಾಂಬೆಡ್ ಎಂಕಲ್ ಎಜುಕೇಶನ್ ಕೂಡ ಬಾಂಬೆಡ್ ಆದ ನಾಳೆ ಕೂಡ ಇಲ್ಲಾಡು ಒಂಚೂರು ತುಳು ಪಾತ್ರೆ ಆಲೆ ಕೂಡ ತುಳು ಒಂಚೂರು ಪಾತ್ರೆ ಬರ್ಕೊಂಡು ಎಂಕಲಿಗೆ ಇಜರ ಬಾಂಬೆದ ಜೋಕ್ಲಿಗೆ ಐಕಲ್ ಅವಸ್ಥೆ ಉಂಟು. ಅಂಚನೆ ತುಳು ಭಾಷೆ ಅಪ್ಪ ಭಾಷೆ ನಮ್ಮ ಬರ್ತಿನ ಜನ್ರೇಷನ್ಗೆ ನಮ್ಮ ಜೋಕ್ಲಿಗೆ ನಮ್ಮ ಕಲ್ಪಾಡು ಬೊಕ ತುಳು ಫಿಲ್ಮ್ದ ಎಕ್ಸೈಟ್ಮೆಂಟ್ ಜನಕೊಳ್ಡ ಒಪ್ಕೊಡೋದು ಎಂಕಲಿಗೆ ಭಾರಿ ಮನಸ್ಸು. ನಮ್ಮ ಸೌತ್ದ ಬಾಕಿ ಇದೆ ಈವನ್ ನಮ್ಮ ಕನ್ನಡ ಫಿಲ್ಮ್ ಭಾರಿ ಇಟ್ಟೆ ಕೊಡಿ ಕಡೆ ಪಾಪ್ಯುಲರ್ ಒಂದುಂಟು. KGF ಉಪ್ಪಾಡು ಕಾಂತಾರ ಉಪ್ಪಾಡು ಏಟೆ ಫಿಲ್ಮ್ ವರ್ಲ್ಡ್ ಓವರ್ ಅವೇನು ತೂವೊಂದುಲ್ಲೇರು ಜನಕುಲು ಅವೇನು ಅಪ್ರಿಷಿಯೇಟ್ ಮಾಡ್ತಾರೆ. ಅಂಚೆ ನಮ್ಮ ತುಳುಲ ಒಂಚೂರು ಗ್ಲೋಬಲ್ ಇಂಟರ್ನ್ಯಾಷನಲ್ ಲೆವೆಲ್ ಅಂದ್ರೆ ಒಂದು ನ್ಯಾಷನಲ್ ಲೆವೆಲ್ ಅಂದ ಬರೋಡಂದ ಭಾರಿ ಮನಸ್ಸು ನೆಕ್ಕಲಿಗೆ ಐಕೆ ದಾದ ಬೋರ್ಡ್ ಬಂದಾಗ ಕಾನ್ಸೆಪ್ಟ್ ಇಟ್ಟೆ ಬೋರ್ಡು ಸ್ಟೋರಿ ಇಟ್ಟೆ ಬೋರ್ಡು 4 ಜನ ತುಯಿನಗಳು ಆ ವಿಷಯ ಪಾತಿರೋದು ಆ ಸ್ಟೋರಿದ ವಿಷಯ ಪಾತಿರೋದು 4 ಕೊಡಿಟ್ಟು ಹೋದಾಗಲಿಕ್ಕೆ ಪನೋಡು ಒಂದು ಫಿಲ್ಮ್ ಬೈದಿನ ಭಾರಿ ಶೋಕ್ ಒಂದು ತೂಲಿ ಮಾದಿನ ಅಂತ ಕಾನ್ಸೆಪ್ಟ್ ಇಟ್ಟಂಡು ಸ್ಟೋರಿ ಇಟ್ಟಂಡು ಪರ್ಫಾರ್ಮೆನ್ಸ್ ಇಟ್ಟಂಡು ಲೈಟಿಂಗ್ ಇಟ್ಟಂಡು ಕ್ಯಾಮ್ರಾ ಇಟ್ಟಂಡು ಒಂದು ಮಾತ ಒಟ್ಟಾನಾಗೋದು ಇಟ್ಟೆ ಫಿಲ್ಮ್ ಆಗ್ತದೆ. ಯಾಕೆಲ್ಲ ಕ್ಯಾಮ್ರಾಮನ್ ಕೃಷ್ಣರಾಜ್ ಕೋಟ್ಯನ್ ಎಂಕಲ ಒಂದು CID ಇರ್ತೇವೆ ಸುಮಾರು ವರ್ಷ ನನ್ನ ಎಕ್ಸ್ಪೀರಿಯನ್ಸ್ ಉಂಟು. ಸಾಧಾರಣ 22 ವರ್ಷ ಹೆಚ್ಚಾಂಡು ಆಸ್ ಎ ಕ್ಯಾಮ್ರಾ ಆಸ್ ಎ DOP ಬಾಲಾಜಿ ಟೆಲಿಫಿಲ್ಮ್ಸ್ ಕೆಲವು ಕೂಡ ಸೀರಿಯಲ್ಸ್ಲ ಶೂಟ್ ಮಾಡಿದ್ದೇವೆ ಫಿಲ್ಮ್ಸ್ಲ. ಅಂಚ ಕ್ವಾಲಿಟಿ ಆಫ್ ಯಾನ್ ಸೂಪರ್ ಸ್ಟಾರ್ ನಮ್ಮ ಇಂಚಿನ ಸ್ಕ್ರೀನ್ ಮತ್ತು ತೂಪ ನಾವು ಪೂರ ಪ್ರತಿಭೆ ವರ್ಣನೆ ಎಂಕಲ್ಲ ಕ್ಯಾಮ್ರಾಮನ್ ಬಾರಿ ಇಟ್ಟ ಕೆಲಸ ಆದನೈತೆ. ಅಂಚನೆ ಎಂಕಲ್ಲ ಎಲ್ಲೆಲ್ಲ ಪ್ರೊಡಕ್ಷನ್ ಕಂಟ್ರೋಲರ್ 1 man ಆರ್ಮಿ ಕೂಡ ಮೂಲ ಬನ ಬಾಂಬೆ ಡಿಡೆ ಬರ್ತದೆ ಎಂಕಲ್ಲ ಫಿಲ್ಮ್ ಅಲ್ಲಿ ಬರ ಬನ ಕಿಂಚಿತ ಬನ ಐನಾತ್ ಲಿಮಿಟೆಡ್ ಸೋರ್ಸ್ ಇತ್ತಿಂದೆ ಲಿಮಿಟೆಡ್ ಬಜೆಟ್ ಇತ್ತಿಂದೆ ಐಟೆಂಕೆಲ್ಲ ಫಿಲ್ಮ್ ಅಲ್ಲಿ ಬರತ್ತಿಂದೆ ಆಲೆ ಕೊಡು ಎಂಕಲ್ಲ ಎಕ್ಸ್ಪರ್ಟ್ ಜನಗಳಿಗೆ ಬೋಡಿತ್ತಿಂದೆ ಎಲ್ಲೇ ಯೂನಿಟ್ ದೊಡ್ಡು ಅಂಚ ಶೂಟಿಂಗ್ ಎಂಕಲ್ಲ ಎಂಚ ಎಂಕು ಡಿಸೈಡ್ ಮಾಡ್ತಾನ ಎಂಚ ಶೆಡ್ಯೂಲ್ ಮಾಡ್ತಾನ ಅಂಚ 10-15 ದಿನ ತೋಲೆ ಎಂಕಲ್ ಶೂಟಿಂಗ್ ಕಂಪ್ಲೀಟ್ ಮಾಡ್ದ. ಶೂಟಿಂಗ್ ಹೆಚ್ಚು ಆದ ಮೂಲೆ ಮ್ಯಾಂಗ್ಳೂರ್ ಎಂಕಲ್ಲ ಕೆಲವು ಲೈಟ್ ಇದ ಟೆಕ್ನಿಷಿಯನ್ಸ್ ಪೂರ ಬ್ಯಾಂಗ್ಳೂರ್ ಇದ್ದೀನಿ. ಪಡುಬಿದ್ರಿ ನಕರೆ ನಮ್ಮ ಕಾರ್ಕಳ ಮಣಿಪಾಲ್ ಉಡುಪಿ ಒಂದೇ ಬೆಲ್ಟೆಡ್ ಪೂರ ಶೂಟ್ ಮಾಡಿದ್ದೀನಿ ಎಂಕಲು ಎಂಕಲ್ಲ ಬ್ಯಾಕ್ಗ್ರೌಂಡ್ ಫಿಲ್ಮದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೇರಳ ಇಟ್ಕೊಂಡು ಭಾರಿ ಶೋಕ್ ಉಂಟು. ಸಂಜಯ್ ವಾಂದ್ರೇಕರ್ ಅಂದು ಬ್ಯಾಕ್ಗ್ರೌಂಡ್ ಸ್ಕೋರ್ ಕೊಡ್ತೀನಿ. ನಮ್ಮ ಬಾಲಿವುಡ್ ಕೆಲವು ಟಾಪ್ ರಾಜ್ಕುಮಾರ್ ಹಿರಾನಿನ ಟಾಪ್ ಫಿಲ್ಮ್ಸ್ ಉಂಟು ಪೂರ ಐತೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಂಜಯ್ ವಾಂದ್ರೇಕರ್ ಕೊಡ್ತೀನಿ. ಎಂಕಲ್ಲ CID ಇನಿಷಿಯಲ್ ಡೇಸ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಸಂಜಯ್ ವಾಂದ್ರೇಕರ್ ಕೊಡ್ತೀನಿ. ಅಂಚನೆ ಮೂಲತ V ಮನೋಹರ್ ಸರ್ ಮ್ಯೂಸಿಕ್ ಡೈರೆಕ್ಟರ್. ಈ ಫಿಲ್ಮ್ 2 ಪದ್ಯ ಉಂಟು. ಒಂಜಿ ಪದ್ಯ ಐತೆ ಭಾರಿ ಪಾಪ್ಯುಲರ್ಲಿ ಟ್ರೆಂಡ್ ಆಗುಂಟು ಕಮಲ ಕಮಲ ಐತೆ ಮ್ಯೂಸಿಕ್ V ಮನೋಹರ್ ಸರ್ ಪದ್ಯ ಬಂದಿನಿ ಎಂಕಲ್ಲ ಗುರುಕಿರಣ್ ಸರ್ ಭಾರಿ ಇಟ್ಟೆ ಪದ್ಯ ಶೂಟ್ಲ ಆತಂಡು ಪದ್ಯಲ ಆತೆ ಕೊಡ್ಲ ಆತಂಡು ಬೊಕ ಪರ್ಫಾರ್ಮೆನ್ಸಸ್ ಭಾರಿ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ನವೀನ್ ಪಡೀಲ್ ಸರ್ ಅರ್ನ ವಿಷಯ ಕಮ್ಮಿ ಪಾತೇನೆ ನೆಟ್ಟೆ ಈಸ್ ಅ ಬ್ರಿಲಿಯಂಟ್ ಆಕ್ಟರ್ ನೆಟ್ ದುಂಬಲ ಪನ ಯಾನಿತ್ತೆ ಅರ್ನೊಟ್ಟು ಕೆಲಸ ಮಲ್ತೆ ಆ್ಯಂಡ್ ದುಂಬುದಿಂಚಿ ಅನ್ನ ಭಾರಿ ಮಲ್ಲ ಫ್ಯಾನ್ ಅರ್ನ ಕೆಲವು ವಿಡಿಯೋಸ್ ಬಾಂಬೆ ನೆಟ್ ಸರ್ಕ್ಯುಲೇಟ್ ಆಗೊಂಡು ಇನ್ಸ್ಟಾ ಬೊಕ ವಾಟ್ಸಪ್ ಪೂರ ವಿಡಿಯೋಸ್ ಬರ್ಕೊಂಡು ಭಾರಿ ಪಾಪ್ಯುಲರ್ ಆಕ್ಟರ್ ಭಾರಿ ಎಡ್ಡೆ ಆಕ್ಟರ್. ಅಂಚನೆ ಭೋಜರಾಜ್ ವಾಮಂಜೂರ್ ಮಾನ್ಸಿ ಸುಧೀರ್ ಬೊಕ ಎಂಕಲ್ಲ 2 ಲಿಟಲ್ ಸ್ಟಾರ್ಸ್ ಉಳ್ಳೇರು ಮೂಲು ಆರುಷ್ಲ ಆರ್ಟಿಸ್ಟ್ಲ ಭಾರಿ ಪೊರ್ಲು ಕೆಲಸ ಮಾಡಿದ್ದಾರೆ. ಬನ ಯಾರು ಏಪಲ್ ಬಂದಿನಿ ಪ್ರತಿಯೊಬ್ಬರಿಗಿಲ್ಲ ಎಲ್ಲೇ ಜೋಕ್ ನ್ಯಾಚುರಲ್ ಆಕ್ಟರ್ಸ್ ಅವು ನ್ಯಾಚುರಲ್ ಆಕ್ಟರ್ಸ್ ಏನು ಚಂದ ಮಗು ಇಂಕಲೆಗೆ ತುಜಪಾಯಿದೆ ಬನಗಲಿಗ ಕಲ್ಪಲಿಕ್ಕೆ ಉಂಡು ಶೂಟಿಂಗ್ ಪರ್ಫಾರ್ಮ್ ಮಲ್ಪನಾಗ ಟೆನ್ಷನ್ ಇದ್ದಿದ್ದಾಲೆ ಜೊಂದು ರಿಲ್ಯಾಕ್ಸ್ ಆಗಿ ಶೂಟ್ ಮಾಡ್ತಾರೆ. ಅಂಚನೆಗೆಲ್ಲ ಕೆಲಸ ಭಾರಿ ಕೊಡ್ಲಾಗ್ತದೆ. ಬೊಕ್ಕ ಇಂಕೆಲ್ಲ ಸಾಯಿ ಬಲ್ಲಾಲ್ ಬಾಂಬೆ ಟೆಲಿವಿಷನ್ ಭಾರಿ ಮಲ್ಲ ಸ್ಟಾರ್ ನೆಗೆಟಿವ್ ರೋಲ್ಸ್ ಹೆಚ್ಚೆ ಮಲ್ಕೊಂಡು ಬನ ಭಾರಿ ಆಕ್ಟರ್ ಬ್ರಿಲಿಯಂಟ್ ಆಕ್ಟರ್. ನೆಗೆಟಿವ್ ರೋಲ್ಡು ಏನ ಅಂದಾಜಿ ತುಳುಟು ಆಟೆ ಪರ್ಫಾರ್ಮೆನ್ಸ್ ಭಾರಿ ಕಮ್ಮಿ ತೊಂದಿನಿ ಭಾರಿ ಶೋಕ ಪರ್ಫಾರ್ಮೆನ್ಸ್ ಸಾಯಿ ಬಲ್ಲಾಲ್ನ ತೂಬಿಲೆಕೊಂಡು
ಅಂಚನೆ ಎಲ್ಲರಲ್ಲಿ ಜೋಕುಲು ಎಲ್ಲಿಯ ಜೋಕುಲು ಬಾಂಬೆದ ಶ್ರೇಯಾ ಕೊಂಚ ಇಲ್ಲೇ ಭಾರಿ ಶೋ ಪರ್ಫಾರ್ಮ್ ಮಾಡ್ತಾರೆ. ಇನ್ನು ವೈಫ್ನ ಕ್ಯಾರೆಕ್ಟರ್ CID ನೆಂಕಲ್ನ ಆ್ಯಕ್ಟರ್ ಅನ್ಶಾ ಅಂದಿದ್ದು ಅಲ್ಲಿಗೆ ತುಳು ಬರ್ಪುಜಿ ಆಂಡಲ ತುಳು ಪೂರ ಬಯಾಟ್ ಮಾಡ್ತದ್ದು ಪೂರ ಡೈಲಾಗ್ಸ್ ಐತ ಅರ್ಥ ಎಂಚಿನ ಅಂದದ್ದು ಪೂರ ಕೇಂದ್ರ ಪದದ ಆಲೆ ಕೊಡೆತ ಇಮೋಷನ್ಸ್ ಡೈಲಾಗ್ಸ್ ಆಲೆಗಸಲ ಎಂಕಲು ಒಂಜಿಲ ರೀತಿಗೆ ಮಲ್ಪರೆ ಆವಂದಿಲ ಕಾಲ ಕೆಲಸ ಮಾಡ್ದೋಳು. ಹಾರ್ಡ್ ವರ್ಕ್ ಪ್ರತಿಯೊಬ್ಬರೆಲ್ಲ ಬಂದೇವೆ ಅಂಚನೆ ಫಿಲ್ಮ್ ಬಾರಿ ಪೊರ್ಲುಡು ಕಂಪ್ಲೀಟ್ ಆಗ್ತದೆ.